ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಮುಖ ಎಲ್ಲ ಒಂಥರ ಉಂಟು. ಆಲ್ಮೋಸ್ಟ್ ಇದು ನನ್ನ ಗಂಡ ಎಣ್ಣೆ ಹಾಕಿದ್ದು ಕೂದಲಿಗೆ. ಹಾಗೆ ಹಾಗೆ ಈ ಥರ ಮುಖ ಉಂಟು. ಅವ್ರ ಕೆಲಸದಲ್ಲಿದ್ದಾರೆ, ಅಂದರೆ ಫುಲ್ ಆಯಿಲ್ ಆಯಿಲ್ ಆಗಿದೆ ಮುಖ. ನಾನು ಗಂಡ ಅಂತ ಹೇಳ್ತೀವಿ. ತೋರಿಸಿ ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಅದು ಹೋಯ್ತು ಇವತ್ತು, ಅದು ಕೆಲಸ ಆಗ್ತಾ ಉಂಟು. ಅಮ್ಮ ಬರುವಾಗ ತೆಂಗಿನಕಾಯಿ ತಂದಿದ್ರು ಮನೆಯಿಂದ, ಅದನ್ನು ಸುಲಿತಾ ಇದ್ದಾರೆ. ಎಲ್ಲ ಸಿಪ್ಪೆ ತೆಗಿಬೇಡಿ, ಮತ್ತೆ ನೀರು ಇದಾಗ್ತದೆ. ಸ್ವಲ್ಪ ಸ್ವಲ್ಪ ತೆಗಿರಿ. ನಂದು ಅಮ್ಮಂದು ಲಗೇಜ್ ಬರ್ತಾ ಉಂಟು ನೋಡಿ. ಎಂತದು ಅವ್ರು ನನ್ನ ಮೈ ಮೇಲೆ ಹಾಕ್ತಾರಂತ. ನನ್ನ ಗಂಡ ಸಿಪ್ಪೆ ತೆಗೆದ ಚಂದ ನೋಡಿ, ಇಲ್ಲಿ ಒಂದು ಬಿದ್ದಿದೆ. ಉಂಟಿಲೆ ಅಂಚಿದೀಕ ಅವ್ರು ಕೆಳಗೆ ಇರ್ತಾರಂತೆ, ನಾನು ಮೇಲೆ ಹೋಗ್ತೇನೆ. ಅತ್ತೆ ಮತ್ತು ಅಳಿಯಂದು ಕೆಲಸ ಆಗ್ತಾ ಉಂಟು. ಇಲ್ಲಿ ಎಲ್ಲ ಕಸ ಆರ್ತಾ ಉಂಟು ಅದರದ್ದು. ಎಷ್ಟೊತ್ತಿಗೆ ಆಗ್ಬೋದು? ಎಂತ ಎಂತೆಂತ ಇನ್ನೊಂದ್ಸಲ ಹೇಳಿ. ಅದೆಂತ ಕೆಲಸ ಭಾರಿ ದೊಡ್ಡದು? ಅದೇನೈತೆ ಮಾತಾಡುವಾಗಿಲ್ಲ. ಅದೇನಿಲ್ಲ ಮಾತಾಡ್ಬೋದು. ಅವರು ನನ್ನ ಮಗಳಿಗೆ ಸಪೋರ್ಟ್ ಅಲ್ಲ, ಅಳಿಯನಿಗೆ ಸಪೋರ್ಟು. ಮಗಳಿಗೆ ಮಕ್ಕಳ ಮನೆಯಲ್ಲಿ ನೋಡಿ ಎಂತ ಅಮ್ಮ. ಮಹತಾಯಿ. ಎಲ್ಲ ಅಳಿಯನಿಗೆ ಸಪೋರ್ಟ್ ಮಾಡುದು. ಇದ್ಯೆ ಕೈಗೆ ತಾಗುದೆಂತ ಅದು ಬೆಳಿಗ್ಗೆ ತೆಂಗಿನಕಾಯಿ ಸಿಪ್ಪೆ ತೆಗಿಲಿಕ್ಕೆ ಕೊಟ್ಲು. ಅದೆಲ್ಲ ತೆಗೆದು ಮುಗಿಸಿದೆ. ಸುಮಾರು ಒಂದು 33 ಏನಿತ್ತು. ತೆಗ್ದೆಲ್ಲ ಮುಗಿಸಿದೆ. ಆಯಿತು. ಸ್ವಲ್ಪ ಇನ್ನೊಂದು ಕರ್ಕೊಂಬಂದೆ, ಚೆನ್ನಾಗಿ ಕರ್ಕೊಂಬಂದೆ. ಸದ್ಮಿನ್ನ ಕರ್ಕೊಂಬಂದು ಸ್ವಲ್ಪ ಹೊತ್ತು ಮಲಗುವ ಅಂತೇಳಿ ಮಲಗಿದ್ದೆ. ಅಲ್ಲಿಂದ ಎಬ್ಸಿಬಿಟ್ಟು ಪುನಃ ಕರ್ಕೊಂಬಂದಿದ್ದಾಳೆ. ಈಗ ಸಂಜೆ ಒಂದು ಟೈಮು ಆಯಿತು, 4:45 ಆಯಿತು. ಏನೋ ತಿಂಡಿ ಮಾಡ್ತಾಳೆ ಅಂತ ಹೇಳಿದ್ಲು. ಎಂತ ತಿಂಡಿ ಅಂತ ನೋಡಬೇಕು. ಏನು ತಿಂಡಿ ಮಾಡೋದು ನೀನು? ಪಾವ್ ಭಾಜಿ. ಪಾವ್ ಭಾಜಿ? ವಾ, ಪಾವ್ ಭಾಜಿ ಮಾಡೋದಂತೆ. ಅದಕ್ಕೆ ಒಂದು ಹೆಲ್ಪಿಗೆ ಬನ್ನಿ ಅಂದ್ರೆ ಬಂದೇ ಇಲ್ಲ. ಸುಮ್ಮನೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದು. ನಾನು ನಿದ್ದೆ ಮಾಡಿದ್ದಾರೆ ಅಂತ ಪಾಪ ಅಂತ ಬಿಟ್ಟೆ. ನಮ್ಮಮ್ಮ ಅದರಲ್ಲಿ ನನ್ನ ಅಮ್ಮ ಹೇಳುದು, ಇಲ್ಲ ಮಲಗ್ಲಿ ಅವನು, ಪಾಪ ರಾತ್ರಿ ಸಹ ನಿದ್ದೆ ಮಾಡಲ್ವಲ್ಲ ಅಂತ. ಹೋಗಿ ನೋಡ್ತೀನಿ, ಚೆನ್ನಾಗಿ ಮೊಬೈಲ್ ನೋಡ್ಕೊಂಡು ಮಲಗಿದ್ದಾರೆ. ಆಗ ನನಗೆ ಬೇಜಾರಾಗಲ್ಲ. ಯಾವತ್ತು ಇವಳಿಗೆ ಒಂದು 8 ತಿಂಗಳು ಭರ್ತಿ ಆಯ್ತು, ಅವತ್ತಿಂದ ನಂಗೆ ನಿದ್ದೆ ಇಲ್ಲ ಸರಿಯಾಗಿ. ಎದ್ದೆದ್ದು ನೋಡ್ತಾ ಇರ್ತೀನಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತೀನಿ. ಇಲ್ಲಂತ ಸುಮ್ಮನೆ ಕಸಲಿ ಅವಳೇ ಎದ್ದು ಸುಮ್ಮನೆ ಕೂತಿರ್ತಾಳೆ. ಆಗ ಏನಾಯ್ತು ಅಂತೇಳಿ ಕೇಳೋದು. ಇದಾಯ್ತು. ಏನ್ ಮಾಡುದು? 8 ತಿಂಗಳು ಈಗ ಹೆಚ್ಚು ಕಮ್ಮಿ 1 ತಿಂಗಳು ಮೇಲಾಯ್ತು. ನಾನು ಕರೆಕ್ಟಾಗಿ ನಿದ್ದೆ ಮಾಡಿದೆ. ಹಾಗೆ ಮಧ್ಯಾಹ್ನ ಒಂದು 4 ಗಂಟೆ ಟೈಮಿಗೆ ಒಂದು ಸ್ವಲ್ಪ 10 ನಿಮಿಷ ಮಲಗುವಂತ ಮಲಗಿದ್ರೆ ಅದು ಸಂಜೆ ಹೊತ್ತಿಗೆ ಅವ್ರು ಮಾಡೋದು. ನಾನು ಹೇಳುದು, ಈಗ ಊಟ 1:15 ಅಷ್ಟೊತ್ತಿಗೆ ಊಟ ನಮ್ದು ಆಗಿರ್ತದೆ. 2 ಗಂಟೆಗೆ ಮಲಗಿ, ಅಂದ್ರೆ ಊಟ ಮಾಡಿ ತಕ್ಷಣ ಮಲಗಬಾರ್ದು. 2 ಗಂಟೆಗೆ ಮಲಗಿ 3 ಗಂಟೆ ತನಕ ನಿದ್ದೆ ಮಾಡಿ ಅಂತ ಮಾಡೋದೇ ಇಲ್ಲ. 4 ಗಂಟೆಗೆ ಮಲಗಿದ್ರೆ ಎಂತದು? ಇಲ್ಲ, ನಂಗೆ ಏನಾದ್ರು ಕಂಪ್ಯೂಟರ್ ಕೆಲಸ ಇರುತ್ತೆ, ಏನಾದ್ರು ಮಾಡ್ತಾ ಇರ್ತೀನಿ. ಮತ್ತೆ ಇನ್ನು ಕಣ್ಣಿಗೆ ಸ್ವಲ್ಪ ಟೈರ್ಡ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮಲಗುವ ಅಂತಲೇ ಯೋಚನೆ ಮಾಡೋದು. ಅದು ಸಹ ಬಿಡೋದಿಲ್ಲ. ಈಗ ಆಕ್ಚುಲಿ ನಾನು ಇಲ್ಲಿ ಬೇಕಂತಿರ್ಲಿಲ್ಲ, ಸುಮ್ಮನೆ ಬೇಕಂತ ನಾನು ನಿಜವಾಗ್ಲೂ ಕೆಲಸಕ್ಕೆ ಕರೆದದ್ದು. ಅವರು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಸುಮ್ಮನೆ ಮಲಗಿದ್ನಲ್ಲ, ಇನ್ನು ಮಲಗಿದ್ದು ನೋಡ್ಲಿಕ್ಕೆ ಆಗ್ಲಿಲ್ಲ ಅವಳು. ಅದಕ್ಕೆ ನಾನು ಇದನ್ನು ಸ್ನ್ಯಾಶ್ ಮಾಡಿ ಅಂತ ಕರೆದದ್ದು. ಆಲೂಗಡ್ಡೆ ಮತ್ತೆ ಕ್ಯಾರೆಟ್, ಬಟಾಣಿ ಎಲ್ಲ ಉಂಟು, ಅದನ್ನೆಲ್ಲ ಸ್ನ್ಯಾಶ್ ಮಾಡಿ ಅಂತ ಕರೆದದ್ದು. ಅವರು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಹೇಳು, ಹೇಳಿಕೊಂಡ ನೋಡಿ ಹೇಳು ಅಂತ. ನಾನೇ ಮಾಡ್ತಿದ್ದೀನಿ, ಅವರೇನ್ ಮಾಡ್ತಾ ಇಲ್ಲ.
ಅವ್ರು ನಿಂತ್ಕೊಂಡಿದ್ದಾರೆ, ಸುಮ್ಮನೆ ಬಂದ. ಇದ್ರಿಂದ ನಾ ಸುಮ್ಮನೆ 10 ನಿಮಿಷ ಮಲಗ್ತಿದ್ನ ಆ ಕಡೆ. ಅದು ಸಹ ಬಿಡೋದಿಲ್ಲ. ನಂಗಿ ಹೌದು, ನಂಜಲ್ಲ, ಎಂತದಿಲ್ಲ. ಒಂದು ಕೆಲಸ ಮಾಡಿ ಅಂದ್ರೆ ಅದು ಮಾಡುದಿಲ್ಲ. ಕೆಲಸ ಎಂತೆಲ್ಲ ಆಯ್ತು ನೋಡಿ. ಈರುಳ್ಳಿ ಹಚ್ಚಿಟ್ಟಿದ್ದಾಳೆ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಟೊಮೆಟೊ ಇದೆಲ್ಲ ಹಚ್ಚಿ ಎಲ್ಲ ಅದನ್ನ ಕಟ್ ಮಾಡಿ ಇಟ್ಟಾಗಿದೆ. ಅದನ್ನ ಬೇಯಿಸಿ ಅದನ್ನ ಸ್ಮ್ಯಾಶ್ ಸಹ ಮಾಡ್ತಿದ್ದಾಳೆ. ಇನ್ನು ನಾನೆಂತ ಮಾಡಿ ಸ್ಮ್ಯಾಶ್ ಮಾಡಿ ಅದೆಂತ ಬಟಾಣಿ ನೋಡಿ, ಬಟಾಣಿ ಎಲ್ಲ ಆಗಿದೆ, ಕೆಲಸ ಆಗಿದೆ. ಸುಮ್ಮನೆ ಇಲ್ಲಿ ಒಂದು ಒಳ್ಳೊಳ್ಳೆ ಜೊತೆ ಮಾತಾಡ್ಲಿಕ್ಕೆ ಒಂದು ಜನ ಬೇಕು. ಅದಕ್ಕೆ ಒಬ್ಳೆ ಅಡಿಗೆ ಮಾಡುವ ಬೇಜಾರಾಗಲ್ವಾ? ನೋಡಿದ್ರ ಸತ್ಯ ಹೊರಗೆ ಬಂತಲ್ಲ, ಇದೇ ಸತ್ಯ, ಇದೇ ಸತ್ಯ. ಒಬ್ಳು ಇರ್ಬೇಕಲ್ಲ ಅಂತ ಕದ್ದು. ನಾವು ಪಾವ್ ಭಾಜಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಳು ಸಹ ನಾನು ಸ್ಟಾರ್ಟ್ ಮಾಡಿ ಇಲ್ಲಿ ಬಂದಂತಾನೆ, ಇವಳು ಸಹ ನಾನೇ ಒಂದ್ಸಲ ಇವಳಿಗೆ ಕೊಡಿಸಿದ್ದು. ಹಾಗಾಗಿ ರುಚಿ ಹಿಡ್ಕೊಂಡ್ಬಿಟ್ಲು. ಆಕ್ಚುಲಿ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ, ಅಚಲ್ ಅಂತ ಹೇಳಿ, ಮತ್ತೊಂದು ಅವಿನಾಶ್, ಪ್ರದೀಪ್ ಅಂತ ತುಂಬಾ ಜನ ಇದ್ದಾರೆ. ಅವರೆಲ್ಲ ಅವ್ರ ಜೊತೆ ನಾನು ಸೇರಿ ನಾನು ಕಲಿತೆ ತಿನ್ಲಿಕ್ಕೆ. ನೋಡಿ, ಇದು ಬೆಣ್ಣೆ, ಇದಕ್ಕೆ ಮೈನ್ ಬೇಕಾದ್ದೆ ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ನಂತರ ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕಾ, ಬೇಯಿಸ್ಕೋಬೇಕು. ಕೆಂಪಾಗ ಬೇಡಪ್ಪ, ಜಸ್ಟ್ ಸ್ವಲ್ಪ ಫ್ರೈ ಮಾಡೋದು, ಫ್ರೈ ಮಾಡಿದ್ರೆ ಸಾಕು. ಓಕೆ. ನಾವಿಲ್ಲದ್ರೆ ಹೋಟ್ಲಲ್ಲಿ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಅಲ್ಲಿ ಎಲ್ಲ ತಿಂತೀವಿ. ಅವರು ಕಲ್ಲರ್ ಹುಡಿ ಹಾಕೊಂಡು ಮಾಡಿ ಕೊಡ್ತಾರೆ. ಈ ಟೈಮಲ್ಲೆಲ್ಲ ಬೇಡ ಅಂತ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಆಕ್ಚುಲ್ ಆಗಿ ಪಾವ್ ಬಜ್ಜಿಗೆ ಹೆಚ್ಚು ಬೇಕಾದ್ದೇ ಬೆಣ್ಣೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದ್ರೆ ಎಂತ ಆಗ್ಲಿಕ್ಕೆ ಉಂಟು, ಮತ್ತೆ ಕ್ಯಾಪ್ಸಿಕಮ್ ಟೊಮೆಟೊ ಹಾಕಿ. ಓಕೆ, ನೆಕ್ಸ್ಟ್ ಕ್ಯಾಪ್ಸಿಕಮ್ ಟೊಮೆಟೊ ಹಾಕಿ ಅದು ಸಹ ಫ್ರೈ ಮಾಡೋದಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಕ್ಯಾಪ್ಸಿಕಮ್ ಮತ್ತೆ ಟೊಮೆಟೊ. ಫಸ್ಟ್ ಕ್ಯಾಪ್ಸಿಕಮ್ ಹಾಕಿ ಹುರಿಕೊಳ್ಬಹುದು. ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ, 2 ಒಟ್ಟಿಗೆ ಬೇಯ್ತದೆ. ನನಗೆ ಈರುಳ್ಳಿ ಆಗ್ಲಿಲ್ಲ, ನಾಳೆ ಈರುಳ್ಳಿ ಶತ್ರು. ಯಾರಿಗಾದ್ರೂ ಇದು ರೆಸಿಪಿ ಸಂಪೂರ್ಣವಾಗಿ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ನಾವು ನೆಕ್ಸ್ಟ್ ರೆಸಿಪಿ ನಿಮ್ಗೆ ತೋರಿಸ್ತೀವಿ ಕ್ಲೀನ್ ಆಗಿ. ಜಸ್ಟ್ ಈಗ ಒಂದು ರಫ್ ಅಂಡ್ ಟಫ್ ಆಗಿ ತೋರಿಸೋದಷ್ಟೇ. ಆಕ್ಚುಲಿ ನಾನು ತೋರಿಸ್ಬೇಕಾಗಿತ್ತು, ಅವ್ರು ಸ್ವಲ್ಪ ಆ ಕಡೆ ಹೋದ್ಲ, ಹಾಗೆ ಅದನ್ನ ಹೋಟೆಲ್ ಹಾಕ್ತಾ ಇದ್ದೆ. ನಾವು ಇದಕ್ಕೆ ನಾವು ಆಗಲೇ ಬಟಾಣಿ ಮತ್ತು ಬಟಾಟೆ ಎಲ್ಲ ಬಾಜಿ ಮಾಡಿಟ್ಟಿದ್ವಲ್ಲ, ಅದನ್ನ ಇದಕ್ಕೆ ಹಾಕಿದ್ದು. ಮತ್ತು ಮಸಾಲೆ ಬರುತ್ತೆ. ನಾವು ಇಲ್ಲಿ ನೋಡಿ, ಇದು MTR ಪಾವ್ ಭಾಜಿ ಮಸಾಲ ಅಂತ ನಾವು ತಗೊಂಡಿದ್ದು. ಬೇರೆ ಪಾವ್ ಭಾಜಿ ಮಸಾಲ ತಗೊಂಡು ತೊಂದರೆ ಇಲ್ಲ, ನಾನು ಸಿಕ್ಕಿದ್ದು ಇಲ್ಲಿ ಬೇರೆ ಸಿಗ್ಲಿಲ್ಲ, ಅದು ಸಿಕ್ತು. ಹಾಗೆ ನಾವು ಆ್ಯಕ್ಚುಲಿ MTR ನಾವು ಯೂಸ್ ಮಾಡಲ್ಲ ಪರ್ಸ್ನಲ್ ಆಗಿ. MTRನ ಹಾಕೊಂಡ್ವಿ. ಮತ್ತೆ ಎಂತ ಹಾಕಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು, ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದು, ಹಾಕಿ ಮಾಡಿದ್ರೆ ಅದನ್ನ ಹಾಕಿ ಒಟ್ಟು ಮೆಣಸಿನ ಪುಡಿ 1 ಸ್ಪೂನ್ ಅಷ್ಟು ಹಾಕಿ ಇದನ್ನ ಕ್ಲೀನ್ ಮಾಡಿ. ಇದು ರೆಡ್ ಕಲರ್ ಬೇಕು ಅಂತಾದ್ರೆ ಕಲರ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಬೀಟ್ರೂಟ್ ಉಂಟಲ್ಲ ಅದ್ರ ನೀರ್ ರಸ ಉಂಟಲ್ಲ ಅದನ್ನ ಹಾಕಿ, ಚೆನ್ನಾಗಾಗ್ತದೆ. ಕೆಂಪು ಬೇಕಾಗಿಲ್ಲ ನಮ್ಗೆ. ಎಂತ ಗೊತ್ತಾ, ಈ ಕೆಂಪು ಅಥವಾ ಕಲರ್ ಬರೋದ್ರಲ್ಲಿ ನಮ್ಗೆ ಏನ್ ಟೇಸ್ಟ್ ವ್ಯತ್ಯಾಸ ಆಗೋದೇ ಇಲ್ಲ. ನಮ್ಗೆ ಟೇಸ್ಟ್ ಬರೋದು ನಾವು ಹಾಕುವಂತ ಮಸಾಲೆಗಳಿಂದ ಅಥವಾ ನಾವು ಯೂಸ್ ಮಾಡುವಂತ ತರಕಾರಿಯಿಂದ. ಪಾವ್ ಭಾಜಿಗೆ ಇದು ಮಸಾಲ ಬೇಡ, ಅಂಗಡಿಯಿಂದ ಬೇಡ ಅಂತಿದ್ದವರು ಮನೆಯಲ್ಲೇ ಮಾಡ್ಬೋದು. ಎಂತ ಗೊತ್ತಾ, ನನಗೆ ಗೊತ್ತಿದೆ. ನಾವು ಕೆಲಸ ಮಾಡುವ, ಅದನ್ನ ಒಂದು ರೆಸಿಪಿ ಮಾಡಿ ತೋರಿಸುವ ಇದನ್ನೇ. ಏನಿಲ್ಲ, ಕೊರಿಯಂಡರ್ ಅದೆಲ್ಲ ಹಾಕಿ ಹುಡಿ ಮಾಡಿ ಮನೆಯಲ್ಲಿ. ಯಾಕಂದ್ರೆ ಅದು ಕ್ಲೀನ್ ಆಗಿ ತೋರಿಸ್ಬೇಕು. ಇವಳು ಜಸ್ಟ್ ಇಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದಾಳೆ. ಇದರಲ್ಲಿ ಏನು ಗೊತ್ತಾ, ಇವ್ರು ಹೇಳಿದ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಹೋದ್ರೆ ಬರೋದಿಲ್ಲ. ಸ್ವಲ್ಪ ನಾವು ಚೇಂಜಸ್ ಮಾಡಲೇಬೇಕಾಗತ್ತೆ. ನೋಡೋಣ, ಅದೊಂದು ಟ್ರೈ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಾವು ಟ್ರೈ ಮಾಡಿದೆ ನಿಮ್ಗೆ ಹೇಳೋದು ಸರಿಯಾಗಲ್ಲ. ಫಸ್ಟ್ ನಾವು ಮಾಡಬೇಕು, ಟೇಸ್ಟ್ ನೋಡಬೇಕು, ಆ ನಂತರ ನಿಮ್ಗೆ ನಾವು ಹೇಳಬೇಕು. ಕರೆಕ್ಟಾ? ಎಸ್. ಪಾಪ ಅವಳಿಗೆ ಸ್ವಲ್ಪ ನಿಲ್ಲಿಗೆ ಆಗ್ತಾಯಿಲ್ಲ ಅಂತೆ, ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ. ಎಂಥ ಹೊಟ್ಟೆ ನೋವು ಅಂತ ಗೊತ್ತಿಲ್ಲ, ನೋಡಬೇಕು. ನಾನು ಕೇಳ್ತಾ ಇದ್ದೀನಿ. ಅವಾಗ ಸ್ವಲ್ಪ ಒದ್ದಾಡ್ತಿದ್ದಾಳೆ. ಈಗ ಒಂದು 5 ನಿಮಿಷ ಆಯಿತು, 5-10 ನಿಮಿಷ ಆಯಿತು ಒದ್ದಲೆ ಸ್ಟಾರ್ಟ್ ಮಾಡಿ. ಹಾಗಾಗಿ ನಾನು ಅದನ್ನು ಎಲ್ಲ ಮಾಡ್ತಿದ್ದೆ. ಹಾಗೆ ನಾನು ವೀಡಿಯೋ ಮಾಡ್ತಿಲ್ಲ, ಮುಖ ಎಲ್ಲ ಫುಲ್ ಚೇಂಜ್ ಆಗಿದೆ. ಈಗ ಏನೋ ಒಂಥರ ಭಯ ಉಂಟು, ಭಯ ಆಗ್ತಾ ಉಂಟು ಲೈಟಾಗಿ. ಹೋಗ್ಬೇಕೇನೋ ಅಂತ. ಹೋಗ್ಬೋದು. ಇಲ್ಲಿ ನೋಡಿ, ಮಳೆ ಅಂದರೆ ಇವತ್ತು ಸಂಜೆನ ಮಳೆ. ಈಗ ಮಳೆ ಬರ್ತಾ ಉಂಟು. ಆ್ಯಕ್ಚುಲಿ ಕ್ಲೀನ್ ಗೊತ್ತಾಗೋದಿಲ್ಲ. ನೋಡಿ, ಗೊತ್ತಾಗುತ್ತಾ ನೀರು ಬೀಳೋದಿಲ್ಲಿ ಈ ಮರದಿಂದ. ಫುಲ್ ಮಳೆ ಬರ್ತಾ ಉಂಟು. ಮಳೆ ಬರುವಾಗ ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟ. ಆ ರೋಡ್ ಬೇರೆ ಸರಿ ಇಲ್ಲ, ಆ ದೊಡ್ಡ ರಾಮಾಯಣ ಅದು. ಈಗ ಹೇಗಾಯ್ತಾ ಹೊಟ್ಟೆ? ಕಮ್ಮಿ ಹೊಟ್ಟೆ ನಾವು ಹೊಟ್ಟೆ ಕಮ್ಮಿ ಆಯಿತು. ಹಾಗೆಯೇ ನಮ್ಮ ಇಲ್ಲಿ ಬ್ರೆಡ್ ಎಲ್ಲ ಹೇಳ್ತಾರೆ ಪಾವ್ ಅಂತಾರೆ. ಇದನ್ನ ಈಗ ರೆಡಿ ಮಾಡಿಟ್ಟಿದ್ವಿ. ಇದು ಸ್ಲೈಸ್ ಬೇರೆ, ಅದು ಇತ್ತು ಹಾಗೆ ಮಾಡಿಟ್ಟಿದ್ದು. ಇದೆಂತ ಪುನಃ ಇದು ಒಂದು
ಕಡುಬು ಮಾಡ್ಲಿಕ್ಕೆ ಇಲ್ಲದ್ರೆ ಇಲ್ಲಿದ್ದು ಫೇಮಸ್ ಸೇಮಿಗೆ ಶಾವಿಗೆ ಒಟ್ಟಿಗೆ. ಅಥವಾ ಶಾವಿಗೆ ಒತ್ತು ಶಾವಿಗೆ ಒತ್ತು ಶಾವಿಗೆ ಮಾಡುವ ಅಂತ ಹೇಳಿ ಆ ಶಾವಿಗೆ ಒತ್ತುದು ಯಾರು? ನೀವೇ. ಆಯ್ತಲ್ಲ, ಅದು ಸಹ ನನಗೆ ಬರ್ತದೆ. ಅದೇನ್ ದೊಡ್ಡ ಕೆಲಸ ಏನಿಲ್ಲ. ಇದು ಕುಚ್ಚಿಲಕ್ಕಿ ಅಂದ್ರೆ ಕೆಂಪು ಕುಚ್ಚಿಲಕ್ಕಿ ಬರುತ್ತೆ, ಅಂದ್ರೆ ಅನ್ಪಾಲಿಶ್ಡ್. ಇದು ನಮ್ಮ ದೊಡ್ಡಪ್ಪ ಮನೆ ಅಂತ ನಾನು ಅಲ್ಲಿ ಅವರ ಗದ್ದೆಯಲ್ಲಿ ಬೆಳೆದಿರುವಂಥದ್ದು ಅಕ್ಕಿದು. ಯಾವುದೇ ರೀತಿ ಪಾಲಿಶ್ ಇಲ್ಲ, ಯಾವುದೇ ರೀತಿ ಕೆಮಿಕಲ್ ಹಾಕಲಿಲ್ಲ. ಪರಿಮಳ ಉಂಟಲ್ಲ ಸೂಪರ್. ಗಂಜಿ ಮಾಡಿದ್ರೆ ಎಷ್ಟು ಪರಿಮಳ ಬರುತ್ತೆ ಅಂತಂದ್ರೆ. ಅಲ್ಲ ಈಗ ಕಡಿಸಿ ರುಬ್ಲಿಕ್ಕೆ ಹಾಕಿದ್ದೀನಲ್ಲ, ಇಲ್ಲೂ ಹಾಗೆ ತುಂಬಾ ಸ್ಮೆಲ್ ಚೆನ್ನಾಗಿ ಬರ್ತಾ ಉಂಟು. ಇದರ ಒಂದು ಸ್ಮೆಲ್ ಇದೆಯಲ್ಲ, ಪರಿಮಳ, ಅದನ್ನ ಇದ್ರಲ್ಲಿ ಊಟ ಮಾಡಿದ್ರೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಆಗಿದೆ, ಜಾಸ್ತಿ ಯೂಸ್ ಮಾಡಿ. ಕರಾವಳಿ ಪ್ರದೇಶದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಉಪಯೋಗ ಮಾಡೋದು ಇದನ್ನೇ. ಅಷ್ಟಕ್ಕುಂಟ ನೀರು ಬೇಕು ನಂಗೆ. ಓಕೆ, ಸ್ವಲ್ಪ ಕೆಲಸ ಉಂಟು. ನೋಡಿ ನಮ್ಮ ಪಾವ್ ಭಾಜಿ ರೆಡಿ. ನೋಡಿ ಸದ್ಯ ಹಿಡ್ಕೊಂಡು ಕೂತ್ಕಿದ್ದಾನೆ ತಿನ್ಲಿಕ್ಕೆ. ನೋಡಿ ಎಂತದ ನಿನ್ನ ಬಾಯಿಗೆ ಇಟ್ಟರು ಅನ್ನೋದು ಹೀಗೆ ಚೆಂದಂಟ. ಎಂತ ಇದು? ಅವನು ಮೊಬೈಲ್ ನೋಡ್ತಾ ಇಲ್ಲ, ಯಾಕೆ ಗೊತ್ತಾ? ಇಲ್ಲ ನೋಡಿ, ಅದೇನೋ ಒಂದು ಇರ್ತಾನೆ ನೋಡಿ, ಇದನ್ನ ಇಡೋದು ಅದ್ರ ಒಳಗಡೆ ಇರ್ತಾನೆ, ಹೊರಗಡೆ ಬರೋದಿಲ್ಲ ಅವನು. ಹಾಗಾಗಿ ನಾವೇನು ಮತ್ತೆ ಗೊತ್ತಾಗೋದಿಲ್ಲ ಅವನಿಗೆ. ಹಲ್ಲವೇನಾಗ್ತದ? ಅವನ ಬಾಯಲ್ಲಿ ಹುಣ್ಣಾಗಿದೆಲ್ಲ, ಅದು ನೋವುಂಟಂತ. ಇನ್ನು 2-3 ಆಗಿದೆ ನಾಲಿಗೆ ಅಡಿಯಲ್ಲಿ, ಹಾಗೆ ಸ್ವಲ್ಪ ನಾವು ನೋವುಂಟು ಅವನಿಗೆ. ನಂಗೆ ಕಮೆಂಟ್ ತಿಳಿಸಿ ಈ ಪಾವ್ ಭಾಜಿ ಹೇಗಾಯ್ತು ಅನ್ನೋದು. ಹೇಗಾಯ್ತು ಗೊತ್ತಾಗಲ್ಲ, ಹೇಗೆ ಅನಿಸ್ತು ನಿಮ್ಗೆ ಅನ್ನೋದು ತಿಳಿಸಿ ಆಯ್ತಾ. ನೆಕ್ಸ್ಟ್ ನೋಡ, ಸದ್ಯ ಅದರ ಒಂದು ರೆಸಿಪಿಯ ವಿಡಿಯೋ ಮಾಡಿ ಹಾಕ್ತೇನೆ. ಬಟ್ ನಾವು ಈ ಮಸಾಲವನ್ನು ನಾವು ಈಗ ಮಾಡಿದ್ದು, ಈಗ ಹಾಕಿದ್ದು ನಾವು ಎಂಟಿಯದ್ದು. ಬಟ್ ನಾನು ನಿಮಗೆ ನಾವು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಸಹ ತೋರಿಸ್ಕೊಡ್ತೀವಿ ಆಯ್ತಾ. ಮಾಡಿದ್ನ ತಿಂತಾ ಇದ್ದಾಳೆ, ಒಬ್ಬ ಅಲ್ಲಿ ತಿಂತಿದ್ದಾನೆ ನೋಡಿ, ಮತ್ತೊಬ್ರು ಇಲ್ಲಿ ತಿಂತಿದ್ದಾರೆ. ತಿಂತ ನೋಡಿದೇನು ಗೊತ್ತಾ, ನಮ್ಮ ವಿಡಿಯೋನ ನಾವು ಒಮ್ಮೆ ವಿಡಿಯೋ ನೋಡ್ತೀವಿ, ಏನಾದ್ರು ನಮ್ಮ ತಪ್ಪಿದ್ರೆ ನಮ್ಗೆ ಗೊತ್ತಾಗತ್ತಲ್ಲ ನೋಡಿ. ಹಾಗಾಗಿ ಟಿವಿಯಲ್ಲಿ ಹಾಕಿ ನೋಡೋದು ಅಲ್ಲನಾ. ಅವಾಗ ನಮ್ಗೇನಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ದು ಅಥವಾ ನಾವು ಹೇಳುವಾಗ ಏನಾದರೂ ಮಿಸ್ಟೇಕ್ ಆದ್ದೆಲ್ಲ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ಅದನ್ನ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಕೆಲವೊಂದನ್ನ ನೀವು ಹೇಳ್ತೀರಿ, ಏನೋ ಮಿಸ್ಟೇಕ್ ಆಗಿದ್ದರೆ ನೀವು ಹೇಳ್ತೀರಿ. ಹಾಗಾಗಿ ಅದನ್ನು ಸಜೆಷನ್ ತಗೊಂಡು ಆದಷ್ಟು ಇಂಪ್ರೂವ್ ಮಾಡ್ತಾ ಹೋಗುವ ಅಂತ ಹೇಳಿ ಅಷ್ಟೇ. ಆ ವ್ಲಾಗ್ ನಮಗೇನು ಹೊಸ್ತಂತೇನಲ್ಲ, ಬಟ್ ಅವಳಿಗೆ ಸ್ವಲ್ಪ ಹೊಸ್ತು. ನನಗೆ ಯೂಟ್ಯೂಬ್ ಅನ್ನೋದು ಸ್ವಲ್ಪ ಒಂದು 2-3 ವರ್ಷ ಹಿಂದೆ ಹಳೇದು ನನಗೆ. ಸೌಮ್ಯ ಮಾತ್ರ ಹೊಸ್ತೀಗ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ. ಇಷ್ಟು ದಿನ ಸೌಮ್ಯ ಮುಗಿಸ್ತಾ ಇದ್ಲು, ಇವತ್ತು ಅವಳವಳೆ ಮುಗಿಸ್ಲಿ. ಇಲ್ಲ ಅವ್ರು ಮುಗಿಸ್ತಾರೆ. ಇವತ್ತು ನಾನು ಮುಗಿಸ್ತಿದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಹಾಗೆಯೇ ಒಂದು ವೇಳೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಾವೊಂದು 100 ಲೈಕ್ನ ನಿರೀಕ್ಷೆಯಲ್ಲಿದ್ದೇವೆ ಈ ವಿಡಿಯೋಕ್ಕೆ. ನೋಡೋಣ ಎಷ್ಟು ಕೊಡ್ತೀರಾ ನೋಡೋಣ. ಲೈಕ್ ಕೊಡಲಿಲ್ಲ ಇವಾಗ ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು, ಬಾಯ್.